ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಉದ್ದೇಶಿಸಿರುವ ನೂತನ ಅಗ್ನಿಪಥ್ ಯೋಜನೆಯನ್ನ ಖಂಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಿನ್ನೆ ರಾತ್ರಿ ನಗರದ ಕ್ಲಾಕ್ ಟವರ್ ಬಳಿ ಪ್ರತಿಭಟಿಸಿದ್ದಾರೆ. ಈ ಸಂದರ್ಭ ರಸ್ತೆ ತಡೆ ನಡೆಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಲಪಾಡ್ ಮಾತನಾಡಿ, ಕೇವಲ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸುವ ಅಗ್ನಿಪಥ್ ಯೋಜನೆಗೆ ಅರ್ಥವಿಲ್ಲ. ಪಿಯುಸಿ ಕಲಿಯುವ ವಯಸ್ಸಿನಲ್ಲಿ ಸೈನ್ಯವನ್ನ ಸೇರಿದ್ರೆ ಆತ ಪದವಿ ಸಹಿತ ಮತ್ತಿತರ ಕೋರ್ಸ್ಗಳನ್ನ ಕಲಿಯೋದು ಯಾವಾಗ? 4 ವರ್ಷದ ಬಳಿಕ ಆತ ಏನ್ ಮಾಡಬೇಕು ಅಂತ ಪ್ರಶ್ನಿಸಿದ್ರು. ಶಾಸಕ ಯುಟಿ ಖಾದರ್ ಮಾತನಾಡಿ, ಯುವಕರ ಶಿಕ್ಷಣ ಮತ್ತು ಉದ್ಯೋಗದ ಹಕ್ಕನ್ನ ಕಸಿಯುವ ಕೇಂದ್ರದ ಅಗ್ನಿಪಥ್ ಯೋಜನೆಯು ದೇಶಕ್ಕೆ ಮಾರಕವಾಗಿದೆ ಎಂದರು. ಇನ್ನು ಹರೀಶ್ ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಮುಖಂಡ ಹೇಮನಾಥ್ ಶೆಟ್ಟಿ ಪುತ್ತೂರು, ಯುವ ಕಾಂಗ್ರೆಸ್ ಮುಖಂಡರಾದ ನಾಸಿರ್ ಸಾಮಣಿಗೆ, ಗಿರೀಶ್ ಆಳ್ವಾ, ಮೆರಿಲ್ ರೇಗೋ, ಆಶ್ರಿತ್ ಪಿರೇರಾ, ಸುರಯ್ಯ ಅಂಜುಮ್, ಫಿರೋಜ್ ಮಲಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇವತ್ತು ಒಂದು ಕಷ್ಟದ ಪರಿಸ್ಥಿತಿಗೆ ಬಂದು ಸೇರಿದ್ದೀವಿ. ನಾನು ಇವತ್ತು ಇಲ್ಲಿ ಮಂಗಳೂರಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ಮಂಗಳೂರತ್ತ ಇಡೀ ವರ್ಲ್ಡ್ ನೋಡ್ತಾ ಇದೆ. ಇವರು ಮಂಗಳೂರನ್ನ ಸ್ಯಾಪ್ರನೈಸೇಷನ್ಗೆ ಫೇಮಸ್ ಮಾಡಿದ್ದಾರೆ. ಆದ್ರೆ ಮಂಗಳೂರು ಅಂದ್ರೆ ಸ್ಯಾಪ್ರನೈಸೇಷನ್ ಅಲ್ಲ. ಇಲ್ಲಿ ಹೋರಾಟಕ್ಕೆ, ಇಲ್ಲಿ ಜನಕ್ಕೆ, ಜನಪರವಾದಂತ ಹೋರಾಟಕ್ಕೆ ಮುನ್ನಡೆಯನ್ನು ಕೊಡುವಂತ ಒಂದು ಜಿಲ್ಲೆ ಅಂದ್ರೆ ಅದು ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. PSI ಸ್ಕ್ಯಾಮ್ ಅಲ್ಲಿ ಕಮಿಷನ್ ಹೊಡಿತೀರಲ್ಲ, ಅದೇ ತರ ಆರ್ಮಿಯಲ್ಲಿ ಕೂಡ ಕಮಿಷನ್ ಹೊಡಿಯಕ್ಕ ಬಿಜೆಪಿ ಸರ್ಕಾರಕ್ಕೆ 25% ಮಾತ್ರ ಉಳಿಸ್ತಾ ಇರೋದೇನಕ್ಕೆ? ಅಲ್ಲಿ ನೀವು ಟಾಪ್ ಇದ್ದೀರಾ, ನಿಮ್ಮ 40% ಕೊಡಿ, ನನಗೆ ಇಷ್ಟು ದುಡ್ಡು ಕೊಡಿ, ನನಗೆ ಅಷ್ಟು ದುಡ್ಡು ಕೊಡಿ, ನಿಮ್ಮನ್ನ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಕ್ಕ? ಯಾಕೆ, ಏನ್ ಕ್ರೈಟೀರಿಯಾ ಮೇಲೆ ಬೇರೆ 25% ಉಳಿಸ್ತೀರಾ? ಈ ಯೋಜನೆಯನ್ನ ತಗೊಬೇಕು. ಯೂತ್ ಕಾಂಗ್ರೆಸ್ ಇವತ್ತು ಇಲ್ಲಿ ದಕ್ಷಿಣ ಕರ್ನಾಟಕದಿಂದ ಇಡೀ ಭಾರತಕ್ಕೆ, ಇಡೀ ಕರ್ನಾಟಕಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಈ ಅಗ್ನಿಪಥ್ ಯೋಜನೆಯನ್ನ ವಾಪಸ್ ತಗೊಳ್ಳದೆ ಇದ್ರೆ ಯೂತ್ ಕಾಂಗ್ರೆಸ್ ಉಗ್ರವಾದಂತ ಹೋರಾಟ ಮಾಡುತ್ತೆ. ನೀವೇನ್ ಮಾಡ್ತಿದ್ರಿ? ಭಾರತ ಸೈನ್ಯದ ಸೈನಿಕರನ್ನು ಯಾರು ಇವತ್ತು 18-19 ವರ್ಷ ದುಡಿದುಕೊಂಡು ಸೇನೆಗೆ ಧೈರ್ಯವಾಗಿ ನಿಲ್ಬೇಕು ಭಾರತ ದೇಶಕ್ಕೆ, ಅವರನ್ನು ನೀವೊಂದು ಪರ್ಮನೆಂಟ್ ತೆಗೆದು ಅವರನ್ನು ನೀವು ಔಟ್ಸೋರ್ಸ್ ಮಾಡ್ತೀರಿ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಇರುವಂತ ವ್ಯತ್ಯಾಸ ನಾವು ಜನರಿಗೆ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇನೆ. ಯಾವ ಇವಾಗ 18, 20, 25 ವರ್ಷದ ಯುವಕರು ಭಾರತ ಸೇನೆಯಲ್ಲಿ ಸೈನಿಕರಾಗಿ ಇವತ್ತು ತಮ್ಮ ಟ್ರೈನಿಂಗ್ ಅನ್ನು ಪಡೆದುಕೊಂಡು ಭಾರತ ದೇಶ ಗಡುವಿನಲ್ಲಿ ನಿಂತು ಚೈನಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮುಂತಾದ ಶತ್ರು ರಾಷ್ಟ್ರಗಳ ಮಿತ್ರ ನಮ್ಮ ನೆರೆ ರಾಷ್ಟ್ರಗಳನ್ನೇ ನಾವು ಧೈರ್ಯವಾಗಿ ನಮಗೆ ಬದ್ಧತೆ ಕೊಡುವಂತ ಒಂದು ಶಕ್ತಿಯನ್ನು ತೋರಿಸಿಕೊಡುವಂತ ಯುವಕರು ಇವತ್ತು ಭಾರತ ಸೈನ್ಯದ ಗುಂಡಿಗೆ ಮತ್ತು ಅವರ ಫಿರಂಗಿಗೆ ತಲೆ ಒಡ್ಡಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಇದು ಕೇಂದ್ರ ಬಿಜೆಪಿ ಸರ್ಕಾರ ಮುಖವಾಡನ್ನು ಕಳಚಿಬಿಟ್ಟಂತ ಪರಿಸ್ಥಿತಿಯನ್ನು ಹೇಳಲಿಕ್ಕೆ ನಾವು ಬಯಸ್ತೇವೆ. ಇದನ್ನು ಬಹುಶಃ ದೇಶದ ಯಾರು ಕೂಡ ಸಹಿಸಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸುವಂತ. ಈ ದೇಶದಲ್ಲಿ ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇವತ್ತು ಜನರ ಗಮನಕ್ಕೆ ಬಂದಿದೆ. ಈ ಯೋಜನೆಯನ್ನು ಕೈ ಬಿಡಬೇಕು. ಇದರಲ್ಲಿ
ಸಿಗುವಂಥ 11 ಲಕ್ಷ ರೂಪಾಯಿ ದುಡ್ಡು, ಅದರಲ್ಲಿ 5.5 ಲಕ್ಷ ರೂಪಾಯಿ ಅವರಿಗೆ ಸಿಗುವಂಥ ದುಡ್ಡು, ಅವ್ರು ರಿಟೈರ್ ಆಗುವಾಗ ಏನು ಸಿಗ್ತದೆ ಅದೇ ದುಡ್ಡು ಅವರಿಗೆ ಸಿಗುವಂಥದ್ದು 5 ಲಕ್ಷ. 25 ವರ್ಷದಲ್ಲಿ ಅವರು ನಿರುದ್ಯೋಗಿಗಳಾಗ್ತಾರೆ. ಮುಂದಿನ ದಿವಸದಲ್ಲಿ ಅವರು ಏನು ಮಾಡಬೇಕು? ಬಹುಶಃ ಈ 4 ವರ್ಷದ 5 ವರ್ಷದ ಈ ಮಿಲಿಟರಿ ಟ್ರೈನಿಂಗ್ನಲ್ಲಿ ಅವರು ಸ್ವಲ್ಪ ಟ್ರೈನ್ ಅಪ್ ಆಗಿರ್ತಾರೆ. 24 ವರ್ಷಕ್ಕೆ ಹೊರಗೆ ಬಂದು ಕೆಲಸ ಇಲ್ಲ ಅಂತಾದರೆ ಅವರೇ ಮತ್ತೆ ಸಮಾಜಘಾತುಕ ಶಕ್ತಿಗಳಾಗಿ ಮಾರ್ಪಾಡಾಗಬಹುದು. ಆದ್ದರಿಂದ ಈ ಯೋಜನೆಯನ್ನು ವಾಪಸ್ ತಗೊಳ್ಬೇಕು.